ಸಾಲಾಗಿ ಬಿದ್ದಿರುವ ಅಡಿಕೆ ಗಿಡಗಳು ಒಂದೆಡೆಯಾದರೆ ಪೊಲೀಸ್ ಬಲ ಪ್ರಯೋಗದ ಮೂಲಕ ರೈತರ ಕೃಷಿ ಭೂಮಿಗೆ ಬಲವಂತವಾಗಿ ಪ್ರವೇಶಿಸುತ್ತಿರುವ ಜೆಸಿಬಿ ಯಂತ್ರಗಳು ಮತ್ತೊಂದೆಡೆ. ಇದರ ಮಧ್ಯೆ ರೋಸಿ ಹೋಗಿ ಹೋರಾಟಕ್ಕಿಳಿದ ರೈತರು. ಇದೇನು ತೀವ್ರ ಪ್ರತಿಭಟನೆ, ಆಕ್ರೋಶಭರಿತ ಘೋಷಣೆ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಇದು ಕೇಂದ್ರ ಸರ್ಕಾರದ ನೂತನ ಯೋಜನೆಯ ಪಕ್ಷಿ ನೋಟ. ಆಂಧ್ರಪ್ರದೇಶ, ಕರ್ನಾಟಕ, ತೆಲಂಗಾಣ, ತಮಿಳುನಾಡು, ಕೇರಳ ರಾಜ್ಯಗಳ ವಿದ್ಯುತ್ ಕೊರತೆಯನ್ನು ನೀಗಿಸಲು 115 ಕಿಲೋಮೀಟರ್ ಉಡುಪಿ ಕಾಸರಗೋಡು ವಿದ್ಯುತ್ ಪ್ರಸರಣ ಮಾರ್ಗ ನಿರ್ಮಾಣ ಯೋಜನೆಯಾಗಿದ್ದು, ಈ ಯೋಜನೆ ಇದೀಗ ಮೂಡಬಿದ್ರೆ ತಾಲೂಕಿನ ತೆಂಕಮಿಜಾರು ಗ್ರಾಮದಲ್ಲಿ ಹಾದು ಹೋಗುತ್ತಿದೆ. ಇದರಲ್ಲಿ ಉಡುಪಿ ಕಾಸರಗೋಡು ನಡುವಿನ 440 ಕೆವಿ ವಿದ್ಯುತ್ ಲೈನ್ಗಳ ಕಾಮಗಾರಿ ನಡೆಯಲಿದೆ. ಆದರೆ ಈ ಕಾಮಗಾರಿ ಹೆಸರಿನಲ್ಲಿ ಸ್ಥಳೀಯ ರೈತರನ್ನ ಬಲಿಪಶುಗಳನ್ನಾಗಿ ಮಾಡಲಾಗುತ್ತಿದ್ದು, ಗುತ್ತಿಗೆ ಪಡೆದ ಸ್ಟೆರ್ಲೈಟ್ ಕಂಪನಿ ಯಾವುದೇ ನೋಟಿಸ್ ನೀಡದೆ ತೆಂಕಮಿಜಾರಿನ 8ಕ್ಕೂ ಅಧಿಕ ರೈತ ಕುಟುಂಬದ ಕೃಷಿ ತೋಟದ ಮೇಲೆ ಏಕಾಏಕಿ ಪೊಲೀಸ್ ಬಲ ಪ್ರಯೋಗದ ಮೂಲಕ ಪ್ರವೇಶವನ್ನ ಮಾಡಿದೆ. ಈಗ ನಾವು ಯಾವಾಗೋ ಬಂದು ಜಾಗ ತಗೊಂಡು ಅಲ್ಲಿ ನಾವು ಕೃಷಿ ಮಾಡಿದ್ದೀವಿ. ನಮ್ಮ ಮುಂದೆ ಏನು ಗತಿ? ಮುಂದೆಗೆ ನಮಗೆ ಪರಿಹಾರ ಏನು ನೋಟಿಸ್ ಗೀಟಿಸ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಒಂದು ಜಾಗ ಕಡಿಯಬೇಕಾದ್ರೆ DC ಇಂದ ಗೌರ್ಮೆಂಟ್ ವತಿಯಿಂದ ಅಂತ ಹೇಳ್ತಾರೆ. ಬಟ್ ಗೌರ್ಮೆಂಟಿಂದ ನಾವು ರೆಕಾರ್ಡ್ ಕೊಡುವಾಗ ಒಂದು ರೆಕಾರ್ಡ್ ಅವರದ್ದು ಇಲ್ಲ. ಕಾಂಪನ್ಸೇಷನ್ಗೆ ಬಂದು ಎಷ್ಟು ಕಾಂಪನ್ಸೇಷನ್ ಕೊಡ್ತಾರೆ ಅದು ಎಲ್ಲ ಹೇಳಲಿಲ್ಲ. ಇನ್ಫ್ಯಾಕ್ಟ್ ನನ್ನ ಪೇರೆಂಟ್ಸ್ ಇದ್ದಾರೆ, 80 ಇಯರ್ಸ್ ಇದ್ದಾರೆ. ಅವರು ಎಲ್ಲಿ ಇದ್ದರೂ ಎರಡು ಆಪರೇಷನ್ ಆಗಿದೆ. ಅವರು ಎಲ್ಲಿ ಸಮಾವೇಶ ಇರ್ತದೆ, ಎಲ್ಲಿ ಹೋರಾಟ ಇರ್ತದೆ, ನಮ್ಮ ಲಾಯರ್ಸ್ ಎಲ್ಲಿ ಇದ್ದರೂ ನಮಗೆ ಸಪೋರ್ಟ್ ಮಾಡ್ತಾರೆ. ಇವರ ವತಿಯಿಂದ ನಾವು ಹೋಗ್ತಾ ಇದ್ದೀವಿ. ಅವರು ಎಲ್ಲಿದ್ದರೂ ಹೋಗ್ತಾ ಇದ್ದಾರೆ. ಇದು ಯಾವ ದೌರ್ಜನ್ಯ ನೀವು ನಮಗೆ ಹೇಳಬೇಕು. ಮುಂದೆ ಇದಕ್ಕೆ ಪರಿಹಾರ ಏನು? ನಮಗೆ ಹೇಗೆ ಶೋಷಣೆ ಮಾಡ್ತಿದ್ದಾರೆ? ನಾವು ಭೂಮಿ ಕಳೆದುಕೊಳ್ತೀವಿ, ಅದಕ್ಕೆ ಪ್ರತಿಯಾಗಿ ಭೂಮಿ ಕೊಡ್ತಾರ ಅವರು? ಅಲ್ಲ, ಅದರ ಕಾಂಪನ್ಸೇಷನ್ ಈಗದ್ದು ಅವರು ಕೊಡ್ತಾ ಇದ್ದಾರೆ. ಅದರ ಮುಂದೆ ಏನು? ಇನ್ಫ್ಯಾಕ್ಟ್ ನಾವು ಎಲ್ಲಿಯ ಒಂದು ಕೆಲಸ ಮಾಡ್ತಿದ್ದೀವಿ, ನಮ್ಮ ಮಕ್ಕಳು ಈಗ ಕಾಲೇಜಿಗೆ ಹೋಗ್ತಾ ಇದ್ದಾರೆ. ಆಮೇಲೆ ಬಂದು ನಾವಿಲ್ಲಿ ಮನೆ ಕಟ್ಟುವ ವಿಚಾರ ಮಾಡ್ತಿದ್ದೀವಿ. ನಮಗೆ ಭೂಮಿ ಎಲ್ಲಿದೆ? ಇನ್ನು ನಮಗೆ ಬೇರೆ ಭೂಮಿ ಕೊಡ್ತಾರ ಅವರು? ಮನೆ ಕಟ್ತಾರ? ನಮ್ಮ ಮಕ್ಕಳ ಎಜುಕೇಷನ್ ಇದು ಮುಂದಿದ್ದು ಗತಿ ಏನು? ರೈತರನ್ನ ಗಣನೆಗೆ ತೆಗೆಯದೆ ಏಕಾಏಕಿ ಜೆಸಿಬಿ ಯಂತ್ರಗಳನ್ನ ಬಳಸಿ 250 ಅಧಿಕ ಅಡಿಕೆ ಗಿಡಗಳನ್ನ ನೆಲಸಮ ಮಾಡಿದ್ದು, ಬಡ ರೈತರ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕುವ ಕೆಲಸವನ್ನ ಮಾಡಿದೆ ಎಂಬ ಗಂಭೀರವಾದ ಆರೋಪ ಕೇಳಿಬಂದಿದೆ. ರೈತರ ಅಳಲನ್ನ ಕ್ಯಾರೆ ಎನ್ನದೆ ಕಾರ್ಯಾಚರಣೆಯನ್ನು ನಡೆಸಿದ ಕಂಪನಿಯ ವಿರುದ್ಧ ಭಾರತೀಯ ಕಿಸಾನ್ ಸಂಘದ ನೇತೃತ್ವದಲ್ಲಿ ರೈತರು ಒಂದಾಗಿ ತೀವ್ರವಾದ ಪ್ರತಿಭಟನೆಯನ್ನ ನಡೆಸಿ ಅಧಿಕಾರಿಗಳ ವಿರುದ್ಧ ಮತ್ತು ಕಂಪನಿಯ ವಿರುದ್ಧ ಘೋಷಣೆಯನ್ನ ಕೂಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಮೂಡಬಿದ್ರೆ ಭಾಗದಲ್ಲಿ ನಿರಂತರ ರೈತ ದೌರ್ಜನ್ಯ ನಡೀತಾ ಇದೆ. ಸರ್ಕಾರ ಸ್ಪಂದಿಸದಿದ್ರೆ ಸಾವಿರಾರು ರೈತರೊಂದಿಗೆ ಉಗ್ರ ಹೋರಾಟವನ್ನ ನಡೆಸುತ್ತೇವೆ ಎನ್ನುತ್ತಾರೆ ಕಿಸಾನ್ ಸಂಘದ ಮಾಜಿ ಜಿಲ್ಲಾಧ್ಯಕ್ಷ ಶಾಂತಿ ಪ್ರಸಾದ್ ಅವರು. ರೈತರ ಭೂಮಿಯಲ್ಲಿ ಕೆಲಸ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ. ಆದರೆ ನಿನ್ನೆ ಪೊಲೀಸರನ್ನ ಕರ್ಕೊಂಡು ಬಂದು ದೌರ್ಜನ್ಯವೆಸಗಿ ಇಡೀ ಕೃಷಿಯನ್ನು ನಾಶ ಮಾಡಿದ್ದಾರೆ. ಮೊನ್ನೆ ಸಂಜೀವ ಗೌಡ್ರು ಅಂತ ಹೇಳಿದವರ ಫಸಲು ಬರ್ತಕ್ಕಂಥ ಎಲ್ಲ ಅಡಿಕೆ ಗಿಡಗಳನ್ನು ಕಡಿದು ಹಾಕಿ ನಾಶ ಮಾಡಿದ್ದಾರೆ. ನಾವು ಹೇಳ್ತಕ್ಕಂಥದ್ದು, ನಮ್ಮ ಜಿಲ್ಲೆಯ ಸಂಸದರು, ಶಾಸಕರುಗಳ ಸಮಕ್ಷಮದಲ್ಲಿ ಜಿಲ್ಲಾಧಿಕಾರಿಯ ಮುಂದೆ ರೈತ ನಾಯಕರ ಜೊತೆಯಾಗಿ ಸಭೆ ನಿಗದಿಯಾದ ನಂತರ, ಸಭೆಯಲ್ಲಿ ಮಾತುಕತೆಯಾದ ನಂತರವೇ ತಾವು ಮುಂದುವರಿಯಬೇಕು. ರೈತರಿಗೆ ಹೆಚ್ಚಿನ ಪರಿಹಾರವನ್ನು ನೀಡಬೇಕು. ನಮ್ಮ ಮಠ ಮಂದಿರಗಳ ಮೇಲೆ ಕೃಷಿ ಅಭಿವೃದ್ಧಿ ಮಾಡಿರತಕ್ಕಂಥ ಸ್ಥಳವನ್ನು ಹೊರತುಪಡಿಸಿ ವಿದ್ಯುತ್ ತಂತಿಯನ್ನು ನೀವು ಹಾಯಿಸಿ ನಮ್ಮ ಕೃಷಿ ಭೂಮಿಗೆ ನಾಶ ಮಾಡಬೇಡಿ, ಕೃಷಿಯನ್ನು ನಾಶ ಮಾಡಬೇಡಿ ಅಂತಕ್ಕಂಥದ್ದು ನಮ್ಮೆಲ್ಲರ ಬೇಡಿಕೆಯಾಗಿದೆ. ಮತ್ತು ಈಗಾಗಲೇ 19,000 ರೂಪಾಯಿ ಅಂತೇಳಿ ಅಡಿಕೆಗೆ ಇದು ಮಾಡಿದ್ದಾರೆ ಪರಿಹಾರ ಅಂತೇಳಿ. ಮೊನ್ನೆ ಸಂಸದರು ಮಾತಾಡಿ ಅದನ್ನು 30,000 ರೂಪಾಯಿಗೆ ಕೊಡಿಸಬೇಕು ರೈತರಿಗೆ. ಅದೇ ರೀತಿ ತೆಂಗಿನ ಗಿಡಕ್ಕೆ ಕನಿಷ್ಠ 50,000 ರೂಪಾಯಿ ಪರಿಹಾರವನ್ನು ಕೊಡಬೇಕು. ನಮ್ಮ ಭೂಮಿ ಎಷ್ಟು ಭೂಮಿಯನ್ನು ಕಳೆದುಕೊಳ್ಳುತ್ತೇವೆ ಅಷ್ಟೇ ಭೂಮಿಯನ್ನು ಸರ್ಕಾರ ನಮಗೆ ಬದಲಿಯಾಗಿ ಭೂಮಿಯನ್ನು ಮಂಜೂರುಗೊಳಿಸಬೇಕಂತೇಳಿ ಎಲ್ಲ ರೈತರ ಪರವಾಗಿ ನಾನು ಜಿಲ್ಲಾಡಳಿತಕ್ಕೆ ಸರ್ಕಾರವನ್ನು ಒತ್ತಾಯಿಸ್ತಿದ್ವಿ.
ಇನ್ನು ಈ ಭಾಗದಲ್ಲಿ ಟವರ್ ನಿರ್ಮಾಣದ ಹೆಸರಿನಲ್ಲಿ ತೋಟದೊಳಗೆ ಪೊಲೀಸರನ್ನ ಮುಂದಿಟ್ಟುಕೊಂಡು ಅಕ್ರಮವಾಗಿ ಜೆಸಿಬಿ ಯಂತ್ರ ಕೃಷಿ ಭೂಮಿಗೆ ಹರಿಸಿರುವ ಸ್ಟೆರ್ಲೈಟ್ ಕಂಪನಿ 250ಕ್ಕೂ ಹೆಚ್ಚು ಅಡಿಕೆ ಮರಗಳನ್ನು ನೆಲಸಮ ಮಾಡಿದೆ. ಇದರಿಂದ ಕಂಗಾಲಾದ ಕೃಷಿಕರು ಜೆಸಿಬಿ ಯಂತ್ರಗಳಿಗೆ ಅಡ್ಡಲಾಗಿ ನಿಂತು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಮಾತ್ರವಲ್ಲದೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳು, ಸಂಸದರು, ಶಾಸಕರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಿ ಸೂಕ್ತವಾದ ಪರಿಹಾರದ ಭರವಸೆಯನ್ನು ನೀಡಬೇಕು. ಬಳಿಕ ಕಾಮಗಾರಿಗೆ ಅವಕಾಶವನ್ನು ನೀಡುತ್ತವೆ. ಇಲ್ಲಿ ರೈತರ ಸಮಾಧಿ ಕಟ್ಟಲು ಸರ್ಕಾರ ಗುತ್ತಿಗೆ ಪಡೆದ ಕಂಪನಿ ಮುಂದಾಗಿದೆ. ನಮಗೆ ಸೂಕ್ತವಾದ ಪರಿಹಾರ ನೀಡದೇ ಇದ್ದಲ್ಲಿ ತೀವ್ರವಾದ ಹೋರಾಟವನ್ನು ನಡೆಸುತ್ತೇವೆ ಎನ್ನುತ್ತಾರೆ ಸಂತ್ರಸ್ತ ರೈತ ಭಾಸ್ಕರ್ ಶೆಟ್ಟಿ ಅವರು. ಒಂದು ವಾರದ ಮುಂಚೆ ಬಂದು ಸರ್ವೆ ಮಾಡಲಿಕ್ಕೆ ಅಂತೇಳಿ ನಮ್ಮನ್ನು ಕಟ್ಟಿ ಹಾಕಿ ಮಾಡಿದ ಹಾಗೆ ಅವರು ಪೊಲೀಸ್ ಅವರನ್ನು ಉಪಯೋಗಿಸಿ ಕಟ್ಟಿ ಹಾಕಿ ಮಾಡಿದ ಹಾಗೆ ಮಾಡಿದ್ದಾರೆ. ನಾವು ಒಪ್ಪಿಗೆಯನ್ನು ಕೊಡಲಿಲ್ಲ. ಹಾಗೆ ನಾನು ಹೇಳೋದು, ಸರ್ಕಾರದ ಕ್ರಮ ಆಗಿರ್ಬೋದು, ಆದರೆ ನಾವು ಜಾಗಕ್ಕೆ ಟೆಸೆ ಕಟ್ಟಿದ್ದೇವೆ, ತೀರ್ವೆ ಕಟ್ಟಿದ್ದೇವೆ, ನಮಗೆ ರೈತರಿಗೆ ಬೆಲೆನೇ ಇಲ್ಲ. ಹಾಗಾದರೆ ಈ ಹಳ್ಳಿ ಎಲ್ಲ ವ್ಯವಸ್ಥೆಯಲ್ಲಿ ಹೇಳುವುದು ಏನಂದರೆ ಭಾರತ ದೇಶ ರೈತ ಪ್ರಮುಖ ಅಂತ. ರೈತನಿಗೆ ಬೆಲೆಯೇ ಇಲ್ಲ. ರೈತರನ್ನು ಈ ರೀತಿ ಅಂತಾದರೆ, ಕತ್ತು ಸಿಕ್ಕು ಕೊಳ್ಳುವುದಂತಾದರೆ ಈ ದೇಶದಲ್ಲಿ ರೈತ ಇದ್ದು ಏನು ಪ್ರಯೋಜನ? ಇನ್ನು 200 ಗಿಡ ಈಗ ಇಷ್ಟರವರೆಗೆ ನಾಶ ಮಾಡಿದರು. ಆದರೆ ಇನ್ನು ಇಲ್ಲಿ ಈ ಕಡೆಯಿಂದ ಆ ಕಡೆ ವಯರು ಹೋಗುವಾಗ ನಮ್ಮ ಎಲ್ಲ ಜಾಗ ಹೋಗ್ತದೆ. ನಮಗೆ ಒಂದು 2 ತಿಂಗಳ ಇತ್ತೀಚೆಗೆ ನೋಟಿಸ್ ಆಯಿತು. ನೋಟಿಸ್ ಅದಕ್ಕೆ ನಾವು ಅದಕ್ಕೆ ಉತ್ತರ ಕೊಟ್ಟಿದ್ದೇವೆ. ಅದಕ್ಕೆ ಅವ್ರದ್ದು ಏನು ಇದೇ ಇಲ್ಲ. ಪ್ರತಿಭಟನೆಯಲ್ಲಿ ತೆಂಕ ಮಿಜಾರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಬಾಲಕೃಷ್ಣ ದೇವಾಡಿಗ, ಸದಸ್ಯ ವಿದ್ಯಾನಂದ ಮಿಜಾರು ದೋಟ, ಸುರೇಶ್ ಶೆಟ್ಟಿ, ಪ್ರಮುಖರಾದ ವಸಂತ ಭಟ್, ಇರುವೈಲು ದೊಡ್ಡಗುತ್ತು ದಿನೇಶ್ ಶೆಟ್ಟಿ, ಜಾನ್ ರೆಬೆಲ್ಲೋ, ಜೆಸಿಂತಾ ಸಹಿತ ಗ್ರಾಮಸ್ಥರು ಮತ್ತು ಇತರ ರೈತರು ಭಾಗವಹಿಸಿದರು. 150 ಗಿಡ ಕಡಿದಿದ್ದಾರೆ. ನಮಗೇನು ಪರಿಹಾರ ಏನು ಕೊಡಲಿಲ್ಲ. ನಮ್ಮದು ಮತ್ತು ಅದರಲ್ಲಿ ಸರ್ವೆ ನಂಬರ್ ಸಹ ಚೇಂಜ್ ಉಂಟು. ಅದು DC-ಗೆಲ್ಲ ಕಂಪ್ಲೇಂಟ್ ಮಾಡಿದ್ದೇನೆ ನಾನು. ಆದರೂ DC ಅವರು ಯಾವುದು ರಿಪ್ಲೈ ಮಾಡಲಿಲ್ಲ ನನಗೆ. ನಮ್ಮದೊಂದು 150 ಹೋಗಿದೆ, ಇನ್ನೊಂದು 200 ಹೋಗ್ಬೋದು ಅಂದಾಜಿ ಬಯರು ಹೋಗುವಾಗ. ನಮ್ಮದು ಅಡಿಕೆ ಸಹ ಇತ್ತು, ಸಾಧಾರಣ ಒಂದು 2-3 ಲಕ್ಷದ ಅಡಿಕೆ ಹೋಗಿದೆ. ಅದಕ್ಕೆ ಏನು ಪರಿಹಾರ ಕೇಳುವಾಗ ನಮ್ಮದೊಂದು 8-9 ವರ್ಷದ ಗಿಡ, ಒಳ್ಳೆ ಅಡಿಕೆ ಇತ್ತು, ನಮ್ಮದೆಲ್ಲ ಹೋಗಿದೆ. ಒಟ್ಟಿನಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ರೈತರ ಬದುಕು ಕಸಿಯುತ್ತಿರುವ ಯೋಜನೆಗಳ ಬಗ್ಗೆ ಸರ್ಕಾರ ಗಮನ ಹರಿಸಿ ರೈತರಿಗಾಗುವ ಅನ್ಯಾಯದ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವ ಅಗತ್ಯವಿದೆ. ಇನ್ನಾದರೂ ಎಚ್ಚೆತ್ತುಕೊಂಡು ಸ್ಟೆರ್ಲೈಟ್ ಕಂಪನಿಯ ರೈತ ವಿರೋಧಿ ಧೋರಣೆಯ ಬಗ್ಗೆ ಶೀಘ್ರವಾಗಿ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಲಿ ಎಂಬುದು ನಮ್ಮ ಆಶಯ. ರವೀಶ್ ಮಾಣಿಲ, ನಮ್ಮ ಕುಳ ನ್ಯೂಸ್ 24x7 ಮಂಗಳೂರು.